ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಮುಖ್ಯಾಂಶಗಳು. ಸರ್ಕಾರದ ಕೊರೋನಾ ಮಾರ್ಗಸೂಚಿ ಪಾಲನೆ ಮಲ್ತೊಂದು ರಾಜ್ಯದೊರ್ಮಿಡ ಶಾಲಾ ಕಾಲೇಜು ಸುರು. ಕುಡ್ಲ ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲದ ಶಾಲೆಲೆಗ್ ಹಾಜರಾಯಿನ ಕಾಸರಗೋಡು ಪ್ರದೇಶದ ಜೋಕುಲು. ಕೊರೋನಾ ಕಾರಣ ರಡ್ಡು ಶಾಲೆ ಬಿಡ್ದು ಒಡಿಪು ಜಿಲ್ಲೆಡ್ ಮಾತಾ ಶಾಲಾ ಕಾಲೇಜ್ ಸುರು. ವಾದ್ಯ ಸಂಗೀತ ಶಾಲೆ ಸಿಂಗಾರ ಬೊಕ ಮೆರವಣಿಗೆಡ್ ಜೋಕ್ಲಿನ ಎತ್ಕೊನ್ನ ಶಾಲೆಲು. ಪರವರ್ಷದ ಅಖೀರಿದ ದಿನ ನಡತಿನ ಬೇಜಾರ್ದ ಸಂಗತಿಲು. ಮಗರ್ನ ಗಾಡಿಗ್ ಕಾರ್ ಎಡ್ತದ ತೀರ್ನ ಅಶ್ವಿಲ್ ಸ್ಯಾಮ್ಸನ್ ಸೋನ್ಸ್. ಸಸಿಬಿತ್ಲು ಕಡಲಡು ಮುರ್ಕುದು ಜೀವ ಕಳೆವನ್ನ ಜಯರಾಮಗೌಡ. ತುಳುನಾಡ ಭೂತಾರಾಧನೆ ಕಂಕನಾಡಿ ಬ್ರಹ್ಮ ಬೈದರ್ಕಡ ಗರುಡಿಡ್ ಕೊಡಮಂದಾಯ ದೈವದ ನೇಮ. ವಾರ್ತೆದ ವಿವರ. 2020 ವರ್ಷ ಮುರ್ಕುದುಂಡು. 2021 ವರ್ಷ ಉದಿತುದುಂಡು. ಕೊರೋನಾ ಸೀಕದ ಕಾರಣ ಈ ಸಾಲದ ಶಾಲೆ ಕಾಲೇಜು ಬರೋ ವರ್ಷ ಸುರು ಮಲ್ಪಂದೆ 7 ತಿಂಗುಲಾಂಡ್. ರಾಜ್ಯ ಸರ್ಕಾರ ಬೊಕ್ಕ ಶಿಕ್ಷಣ ಇಲಾಖೆದ ಆದೇಶದಂಚ ಶುಕ್ರವಾರ 10ನೇ ಕ್ಲಾಸ್ 12ನೇ ಕ್ಲಾಸ್ ಬೊಕ್ಕ ವಿದ್ಯಾಗಮ ಕ್ಲಾಸುಲು ಶುರುವಾತದ. 2020 ವರ್ಷ ತಾರ್ತುಂಡು. 2021 ಹೊಸ ಕ್ಯಾಲೆಂಡರ್ ವರ್ಷ ಮೂಡ್ತುಂಡು. ಕೊರೋನಾ ಸೀಕದ ಕಾರಣ ಈ ಸಾಲದ ಶಾಲೆ ಕಾಲೇಜು ಬರೋ ವರ್ಷ ಶುರು ಮಲ್ಪಂದೆ 7 ತಿಂಗಳು ಆಂಡ್. ರಾಜ್ಯ ಸರ್ಕಾರ ಬೊಕ್ಕ ಶಿಕ್ಷಣ ಇಲಾಖೆದ ಆದೇಶದಂಚ ಶುಕ್ರವಾರ 10ನೇ ಕ್ಲಾಸ್ 12ನೇ ಕ್ಲಾಸ್ ಬೊಕ್ಕ ವಿದ್ಯಾಗಮ ಕ್ಲಾಸುಲು ಶುರುವಾತುಂಡು. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಡ್ ಸರ್ಕಾರ ಬೊಕ್ಕ ಆರೋಗ್ಯ ಇಲಾಖೆದ ಕೋವಿಡ್ ಮಾರ್ಗಸೂಚಿದಂಚ ಶಾಲಾ ಆಡಳಿತ ಮಂಡಳಿದ ಶಾಲಾ ಕಾಲೇಜ್ ಕ್ಲಾಸ್ ಶುರು ಮಲ್ತದ. ಶಾಲೆ ಕ್ಲಾಸ್ ಶುರು ಮಲ್ಪನ ಬಗೆಟ್ ಶಿಕ್ಷಣ ಮಂತ್ರಿ ಸುರೇಶ್ ಕುಮಾರ್ ಸುದ್ದಿ ಮಾಧ್ಯಮಲೆಡ ಪಾತಿರ್ದು ಜೋಕ್ಲಿನ ಭವಿಷ್ಯಗೂ ಬರವು ಬಾರಿ ಅಗತ್ಯ. ಅಕ್ಲಿನ ಬದುಕು ಗೆಲ್ಮೆ ಪಡೆಯುಡುಂದಾಂಡ ಇಲ್ಲದಕ್ಲು ಸಾಕಾರ ಕೊರಡು. ಒವೇ ಪೋಡಿಗೆದಂತೆ ಪೋಷಕರು ತನ್ಕುಲಿನ ಜೋಕ್ಲಿನ ಶಾಲೆಗೆ ಕಡಪುಡ್ಲೆ ನಿಕ್ಲಿನ ಜೋಕ್ಲಿನ ಇಲ್ಲಡೆ ಎಂಚ ತೂವೆನ್ವಿರ ಅಂಚೆನೆ ನಮ್ಮ ಟೀಚರ್ ಮಾಸ್ಟರ್ ಜೋಕ್ಲಿನ ತೂವನ್ವೇರಿಂದ ಮಂತ್ರಿಯರು ಬಂತಿರು. ಶಾಲೆಗೆ ಬರ್ಪುನ ಜೋಕುಲು ಇಲ್ಲಡ್ದು ಕಡ್ಡಾಯ ಒಪ್ಪಿಗೆ ಓಲೆ ಪತೊಂದು ಬರಡುಂದು ತಿರಿಪಾದನು. ರಾಜ್ಯಡು ಶಾಲೆ ಕಾಲೇಜುಲು ಶುರು ಆತಂಡು. ನನ್ನ ಜೋಕ್ಲಿನ ಇಲ್ಲದಕ್ಲು ಒಂದಕ್ಕೂ ವಾ ರೀತಿಡು ಒಪ್ಪುವೆರು ಅಭಿಪ್ರಾಯ ತಿರಿಪಾವೆರೆಂದು ಕಾತು ಓಡಾತೆ. ಪಡ್ರೆದ್ರದ ಕಾರ್ಲಾ ಮಾರ್ಗೋಡು ಸ್ಕೂಟರ್ ಒಂಜಿ ಮಗುರ್ನ ಪೊರ್ತುಡು ಕಾರ್ ಇಡ್ತದು ಸ್ಕೂಟರ್ ಬುಡೊಂದಿತ್ತಿನ ಕಾರ್ಲಾ ತಾಲೂಕು ಕುಂಟಲ್ಪಾಡಿದ ಅಶ್ವಿಲ್ ಸ್ಯಾಮ್ಸನ್ ಸೋನ್ಸ್ ಜೀವ ಕಳೆಯುವನ್ನ ಬೇಜಾರ್ದ ಸಂಗತಿ ವರ್ಷದ ಅಕೇರಿಡು ನಡೆದನು. ಸೋನ್ಸರಿಗ್ 22 ವರ್ಷ ಪ್ರಾಯ ಆದಿತ್ತನು. ಪಡ್ಡಿತ್ರದ ಕಾರ್ಲ ಮಾರ್ಕೊಡು ಸ್ಕೂಟರ್ ಒಂಜಿ ಮಗರ್ನ ಪೊರ್ತುಡು ಕಾರ್ ಎಡ್ತದು ಸ್ಕೂಟರ್ ಬುಡೊಂತಿತ್ತಿನ ಕಾರ್ಲ ತಾಲೂಕು ಕುಂಟಲ್ ಪಾಡಿದ ಅಶ್ವಿಲ್ ಸ್ಯಾಮನ್ ಸೋನ್ಸ್ ಜೀವ ಕಳೆವೊನ್ನ ಬೇಜಾರದ ಸಂಗತಿ ವರ್ಷದ ಅಕೇರಿಡು ನಡೆತದನು. ಅಶ್ವಿನ್ ಸ್ಯಾಮನ್ ಸಿರಿಗ್ 22 ವರ್ಷ ಪ್ರಾಯ ಆದಿತ್ತನು. ಸ್ಯಾಮನ್ ಸಾರಿನ ಜುಪಿಟರ್ ಸ್ಕೂಟರ್ಡ್ ಕಾಲಡ್ದು ಪಡ್ಡೆತ್ರಡ್ಗ್ ಬರಂದಿತ್ತಿರು. ಈ ಪೊರ್ತುಡು ಪಡ್ಡೆತ್ರ ಮಾರ್ಗದ ಆಭರಣ ಜುವೆಲ್ಲರ್ಸ್ ಎದುರು ಸ್ಕೂಟರ್ ಮಾಕರ್ತಂಡು ಅವೇ ಪೊರ್ತುಡು ಪಡ್ಡೆತ್ರದಂಚಿ ಬರಂದಿತ್ತಿನ ಎಕೋ ಕಾರ್ ಎಡ್ತದನು. ಅಪಗ ಹೆಲ್ಮೆಟ್ ತರಡ್ದು ರಟ್ಟದು ಕಾರ್ದಡಿக்கு போர்த்துண்டு. ಸ್ಕೂಟರ್ ಭಾರಿ ರಬಸುಡು ಇತ್ರಣದವರ ಸ್ಯಾಮನ್ ಸೋನ್ಸ್ ಮಾರ್ಗಕ್ಕೂ ರಟ್ಟದು ತರಕ್ಕೆ ಜೋರುತ ಪೆಟ್ಟಾದ ತೀರ್ತಿರು. ಪಡ್ಡೆದ್ರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ತಿರು. 2020 ಪರ ವರ್ಷದ ಅಖೇರಿದ ದಿನ ಕೆಲವು ಬೇಜಾರ್ದ ಸಂಗತಿಲೆಗ ಕಾರಣ ಆತಡ. ಕಡಬ ತಾಲೂಕು ಆರ್ತಿಲದ ಜಯರಾಮ ಗೌಡ್ರು ಸಸಿಬಿತ್ಲು ಬೀಚುಡು ನೀಂದರೆ ಕಡಲಗು ಜತ್ತದು ನೀರಿಡು ಮುರ್ಕುದು ಜೀವ ಕಳೆ ಒಂದೆರ. ಅರೆಗ 41 ವರ್ಷ ಪ್ರಾಯ ಆದಿತ್ತನ. ಬೀಚಿಡು ನೀರಿಡು ಮುರುಕುದು ಕಡಬದ ವ್ಯಕ್ತಿ ಒರಿ ಮೂಲ್ಕಿಡು 2020 ಪರ ವರ್ಷದ ಅಕೇರಿದ ದಿನ ತೀರ್ತಿರು. ತೀರ್ನಾರಿಡು ಕಡಬ ತಾಲೂಕು ಅರ್ತಿಲದ 41 ವರ್ಷ ಪ್ರಾಯದ ಜಯರಾಮ್ ಗೌಡ ಅಂದು ಗುರ್ತು ಮಲ್ತದಂಡು. ದೋಸ್ತಿಲೆನ ಒಟ್ಟುಗೂ ಗುರುವಾರ ಬಯ್ಯಗ್ ಮೂಲ್ಕಿ ಕೈತಲ್ದ ಸಸಿ ಬಿತ್ಲಗ್ ಬತ್ತದು ಕಡಲಿಡು ನೀಂದೆರೆ ಜೈತಿರು. ನೀಂದನಗ ನೀರಿಡು ಮುರುಕುದು ಜುವ ಕಳವಂದಿರು. ಧಾರ್ಮಿಕ ಸಾಮಾಜಿಕ ರಂಗದ ನಾಯಕರಾದಿತ್ತನ ಜಯರಾಮ ಗೌಡ್ರು ಜೇಸೈ ಕಡಬ ಕದಂಬ ಘಟಕದ ಈ ತುಂಬುದ ಗುರುಕಾರ್ಯರಾದಿತ್ಯರೆಂದು ತೆರೆತು ಬೈದಂಡು. ಕಡಬ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ತಿರು. ಸರ್ಕಾರದ ಕೊರೋನಾ ಮಾರ್ಗಸೂಚಿ ಪಾಲನೆ ಮಲ್ತೊಂದು ಶುಕ್ರವಾರ ಕುಡ್ಲ ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಶಾಲಾ ಕಾಲೇಜು ಶುರುವಾತನ. ಕಂಡೆ 10 ಹಿಡ್ದು ಮಧ್ಯಾಹ್ನ 12 ಮುಟ್ಟ ಕ್ಲಾಸ್ ಇತ್ತನ. ಗಡಿಜಾಗೆ ಕಾಸರಗೋಡು 10 ಬೊಕ್ಕ 12ನೇ ಕ್ಲಾಸ್ಗೂ ಜೋಕುಲು ಹಾಜರಾತಿರ.
ಸರಕಾರದ ಆದೇಶದಂಚ ಕೊರೋನಾ ಮಾರ್ಗಸೂಚಿಯನ್ನು ಪಾಲನೆ ಮಲ್ತೊಂದು ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲೆಡು ಶಾಲಾ ಕಾಲೇಜು ಕ್ಲಾಸ್ ಶುರು ಮಲ್ತದ ಕೊರೋನಾದ ಪೋಡಿಗೆ ಇತ್ತಂಡಲ ಕುಡ್ಲಡು ವಿದ್ಯಾರ್ಥಿಗಳು ಉಮೇದರು ಶಾಲೆ ಕಾಲೇಜಿಗೆ ಬೈದರು ದಕ್ಷಿಣ ಕನ್ನಡ ಜಿಲ್ಲಾ ಗಡಿ ಭಾಗದ ಕಾಸರಗೋಡು ಜಿಲ್ಲಾ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಬೊಕ್ಕ ಪಿಯುಸಿ 2ನೇ ವರ್ಷದ ಕ್ಲಾಸ್ ಲೆಗ್ ಹಾಜರಾತಿರು ಕ್ಲಾಸ್ ಶುರು ಆಪ್ನೆಡುದುಂಬು ಕ್ಲಾಸ್ ಲೆನ್ನು ಸ್ಯಾನಿಟೈಸೇಷನ್ ಮಲ್ತದಂಡು ಕ್ಲಾಸ್ ಸಾಮಾಜಿಕ ಅಂತರ ಕಾತುನ ದಿಟ್ಟಿಡು ಆಸನ ವ್ಯವಸ್ಥೆ ಹಿಡಿದಲ ಯಶಸ್ವಿ ಮಲ್ತದಂಡು ಕಾಡೆ 10 ಗಂಟೆ ಮಧ್ಯಾಹ್ನ 12 ಮುಟ್ಟ ಕ್ಲಾಸ್ ನಡಪಾದಿರು 5 ವರ್ಷ ಪ್ರಾಯಮಿತಿದ ಶಿಕ್ಷಕರು ಫೇಸ್ ಶೀಲ್ಡ್ ಪಾಡುನ ಕಡ್ಡಾಯ ಮಲ್ತದಂಡು 97.3 ಇವತ್ತು 9 ತಿಂಗಳ ನಂತರ ಕಾಲೇಜಿಗೆ ಬಂದಿದ್ದೀರಾ. ಎಲ್ಲರನ್ನ ನಾನು ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದರಿಂದ ಯಾವುದೇ ರೀತಿಯಲ್ಲಿ ನೀವು ವಂಚಿತರಾಗಬಾರದು ಅನ್ನೋ ಕಾರಣಕ್ಕೆ ಕಡ್ಡಾಯ. ನಾವು ಈಗಾಗಲೇ ನಿಮಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ತರಗತಿಗಳನ್ನ ಮಾಡಬಹುದು ಅಂತ ಹೇಳುವವರೆಗೆ ನಾವು ಇದೇ ರೀತಿಯಲ್ಲಿ ಕಪ್ಪು ಬೋರ್ಡ್ ಇಲ್ಲ ಬ್ಲಾಕ್ ಬೋರ್ಡ್. ಸರ್ಕಾರದ ಭರವಸೆ ನಮ್ಮ ಮೇಲೆ ಇಟ್ಟು ವಿದ್ಯಾರ್ಥಿಗಳನ್ನು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಗ್ರಾಮೀಣ ಪ್ರದೇಶದಲ್ಲಿ ಆನ್ಲೈನ್ ತರಗತಿಗಳಲ್ಲಿ ಸರಿಯಾಗಿ ಶಿಕ್ಷಣ ಲಭ್ಯ ಆಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಆಫ್ಲೈನ್ ತರಗತಿಗಳನ್ನು ಮಾಡೋದಕ್ಕೆ ಸರ್ಕಾರ ಅನುಮತಿ ನೀಡಿರೋದು. ಸರ್ಕಾರ ಭರವಸೆ ಇಟ್ಟಿದೆ ನಮ್ಮ ಮೇಲೆ, ಪೋಷಕರು ಭರವಸೆ ಇಟ್ಟು ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ನಾವು ಖಂಡಿತವಾಗಿಯೂ ಕೂಡ ಇಲ್ಲಿ ಮಕ್ಕಳ ಪ್ರತಿಶತ 100ರಷ್ಟು ಕಾಳಜಿಯನ್ನು ವಹಿಸ್ತೇವೆ ಅನ್ನುವಂತಹ ಭರವಸೆಯನ್ನು ಈ ಮೂಲಕ ನಾನು ಎಲ್ಲರಿಗೂ ಕೂಡ ನೀಡಲಿಕ್ಕೆ ಬಯಸ್ತೀನಿ. ಯಾವುದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಸಾಮಾಜಿಕ ಅಂತರವನ್ನು ಪಾಲಿಸಿ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಿ ನಾವು ತರಗತಿಗಳನ್ನು ನಡೆಸ್ತೇವೆ. ಪ್ರತಿಯೊಂದು ಶಾಲೆಡ್ಲ ಐಸೋಲೇಷನ್ ಕೋಣೆಲೆನು ಸಜ್ಜಾದದಿತ್ತಿರು. ಕುಡ್ಲಾ ನಗರ ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ಗೆ ವರ್ಗಾತನ ಅರೆನ ಬದಲು ಶಶಿಕುಮಾರ್ ಪನ್ಪನರೆಗೆ ಅಧಿಕಾರ ಕೊರ್ದು ರಾಜ್ಯ ಸರ್ಕಾರ ಆದೇಶ ಪಿದಡ್ಪಾದನ. ಕುಡ್ಲ ನಗರ ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ಗೆ ವರ್ಗಾತನ ಅರೆನ ಅಧಿಕಾರಗೂ ಶಶಿಕುಮಾರ್ ಪನ್ಪುನಾರೆಗೆ ಅಧಿಕಾರ ಕೊರತು ರಾಜ್ಯ ಸರ್ಕಾರ ಆದೇಶ ಪಿದಡ್ಪಾದನ. 2020ನೇ ವರ್ಷದ ಜುಲೈ ತಿಂಗೊಲ್ದ ಅಕೇರಿದ ವಾರಡು ಕುಡ್ಲಾ ಪೊಲೀಸ್ ಕಮಿಷನರ್ ಆದ ಅಧಿಕಾರದ ತುಂದಿನ ವಿಕಾಸ್ ಕುಮಾರ್ಗೆ ಆಜಿ ತಿಂಗಳುಡೆ ವರ್ಗ ಆತಂಡ. ವಿಕಾಸ್ ಕುಮಾರ್ ರೇನ ಕರ್ನಾಟಕ ರಾಜ್ಯ ಮೀಸಲ್ ಪೊಲೀಸ್ ಪಟ್ಲಮದ ಒತ್ತು ಐಜಿಪಿ ಆದ ಅಧಿಕಾರ ಕೊಡ್ತಿರು. ಕುಡ್ಲಾ ತೆನ್ಕಾಯಿ ಒತ್ತು ವಿಭಾಗದ ಎಸಿಪಿ ಆದಿತ್ಯನ ಐಪಿಎಸ್ ಅಧಿಕಾರಿ ರಂಜಿತ್ ಕುಮಾರ್ ರೇನ ಬಡ್ಕಳ ಒತ್ತು ವಿಭಾಗದ ಎಎಸ್ಪಿ ಆದ ಅಧಿಕಾರ ಕೊಡ್ತಡು. ಒಡಿಪು ಜಿಲ್ಲೆಡು ಶುಕ್ರವಾರ ಶಾಲಾ ಕಾಲೇಜು ಶುರುವಾತನ. ಶಾಲೆ ಶೃಂಗಾರ ಮಲ್ತದ ವಾದ್ಯ ಮೇಳುಡು ಮೆರವಣಿಗೆಡು ಜೋಕ್ಲೆನು ಶಾಲೆಗೆ ಎತ್ಕೊಂಡೇರ. ಕೊರೋನಾ ಕಾರಣ ಬ್ರಹ್ಮಾವರ ಬೊಕ್ಕ ಮುಣಿಯಾಲಡು ಒಂದೊಂದು ಶಾಲೆ ಬಾಕಿಲದ ಇಜ್ಜಿಂದ ಶಿಕ್ಷಣ ಇಲಾಖೆ ತೆರಿಪಾದನ. ರಾಜ್ಯ ತುರ್ಮೇಡು ಶುಕ್ರವಾರ ಶಾಲೆ ಶುರುವಾದಿತ್ತದು. ಒಡಿಪು ಜಿಲ್ಲೆಡ್ಲ ಜೋಕ್ಲಿನ ಎತ್ಕೊಂಡ ಕಾರ್ಯಕ್ರಮ ಗೌಚುಡಿ ನಡೆತದೆ. ಒಡಿಪು ಜಿಲ್ಲೆಡು 2 ಶಾಲೆಲು ಶುಕ್ರವಾರ ಬಾಕಿಲದೈತಿಜೆ. ಕೋವಿಡ್ ಪಾಸಿಟಿವ್ ಬತ್ತ ನಡೆದವರ 2 ಶಾಲೆ ಬಾಕಿಲದೆತ್ತಿಜಿಂದು ಶಿಕ್ಷಣ ಇಲಾಖೆ ತೆರಿಪಾದನು. ಬ್ರಹ್ಮಾವರದ ಶಾಲೆ ಟೀಚರ್ ವರ್ತಿಗೂ ಕೊರೋನಾ ಬೈದನು. ಮುನಿಯಾಲದ ಶಾಲೆ ವಂಚಿತ ಕಲ್ಪಾವನಕ್ಲೆಗೆ ಅತ್ತಂದಿನ ಬೇಲೆ ದಾರೆಗ್ಲ ಕೋವಿಡ್ ಪಾಸಿಟಿವ್ ಬೈದನು. ಶಾಲೆ ಶುರು ಆಪ್ ನಡೆದುಂಬು ಕೋವಿಡ್ ಪರೀಕ್ಷೆ ನಡೆಪಾದಿರು. ಒಡಿಪುಡ್ಲ ಶುಕ್ರವಾರ ಶಾಲಾ ಕಾಲೇಜು ಶುರು ಆಪ್ ನಡೆದವರ ಜೋಕ್ಲಿನ ಎದ್ಕೊನಿಯರೆ ರಂಗೋಲಿ ಪಾಡ್ದು ತೋರಣ ಕಟ್ಟದು ಎತ್ಕೊನಿಯರೆ ತೆರಿಪಾದಿತ್ತನು. ಕಾಂಡೆಡ್ದೆ ಜೋಕ್ಲಿನ ಪಟ್ಲಮು ಶಾಲೆಲಿಗೆ ಪೋಪುನ ಬರ ತೋಜ ಹೊಂದಿತ್ತನು. ವಿದ್ಯಾರ್ಥಿಲಿನ ಶಾಲೆಲಿಗೆ ಲೆತ್ತೊಂದು ಪೋಪುನ ಇಲ್ಲದಕ್ಲಿಗೆ ಭಾರಿ ಖುಷಿ ಪಡ್ತಿರು. ಜೋಕ್ಲಿಗೆ ಕೋವಿಡ್ ಪರೀಕ್ಷೆ ಕಡ್ಡಾಯ ಮಲ್ತದಿತ್ತನು. ಒಡಿಪು ಜಿಲ್ಲೆ ಕಾಪು ತಾಲೂಕು ಮಜೂರು ಕರಂದಾಡಿ ಶ್ರೀರಾಮ ಹಿರಿಯ ಪ್ರಾಥಮಿಕ ಅನುದಾನ ಶಾಲೆ ಜೋಕ್ಲಿನ ಮೆರವಣಿಗೆ ಶಾಲೆಗೆ ಎತ್ಕೊಂಡೇರು. ವಾದ್ಯ ಕೊಂಬು ಸ್ವರಮೇಳದ ಒಟ್ಟುಗೂ ಎತ್ಕೊಂಡು ಕ್ಲಾಸ್ಲಿಗೆ ಕಡಪುಡ್ದಿರು. ಶಾಲೆ ಮುಖ್ಯ ಉಪಾಧ್ಯಾಯರು ಶಂಕರ್ ಬಿ, ಪದ್ಮನಾಭ್, ಶಾನ್ಬೋಕ್, ಲೀಲಾಧರ್ ಶೆಟ್ಟಿ ಬೊಕ್ಕ ಬಾಕಿದಕ್ಲು ಒಟ್ಟುಗಿತ್ತರು. ಉದ್ಯಾವರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆಡು ವಿದ್ಯಾರ್ಥಿಗಳಿಗೆ ಕೇಕ್ ಕತ್ತೆರೆದು ಪಟ್ಟದು ಕ್ಲಾಸ್ಗೆ ಎತ್ಕೊಂಡೇರು.
ಸಮಯದ ನಂತರ ಅಂದರೆ ಜೂನ್ಗೆ ಸ್ಟಾರ್ಟ್ ಆಗುವ ಈ ಶಾಲಾ ಕಾಲೇಜುಗಳು ಇಂದು ಹೊಸ ವರ್ಷದ ಶುಭ ದಿನಗಳಲ್ಲಿ ಇಂದು 1ನೇ ತಾರೀಕಿನಲ್ಲಿ ಆರಂಭಗೊಳ್ಳುತ್ತದೆ. ಸರ್ಕಾರದ ನಿಯಮದಂತೆ ಮಕ್ಕಳಿಗೆ ಏನೇನು ಬೇಕು ಅವರ ಗೈಡ್ಲೈನ್ಸ್ ಪ್ರಕಾರ ಅವರಿಗೆ ಸ್ಕ್ಯಾನಿಂಗ್ ಮಾಡೋದಾದರೆ ಮಾಸ್ಕ್ ಹಾಕೋದು, ಸೋಷಲ್ ಡಿಸ್ಟೆನ್ಸ್, ಹೀಗೆ ಮಕ್ಕಳ ಒಂದು ಹುರಿದುಂಬಿಸುವ ಕೆಲಸ. ಶಾಲಾ ಆರಂಭೋತ್ಸವವನ್ನು ಇಂದು ಉದ್ಯೋಗ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ನಡೆಯುತ್ತಿದೆ. ಮಕ್ಕಳು ಹುರುಪಿನಿಂದ ಭಾಗವಹಿಸುತ್ತಿದ್ದಾರೆ. ನಾವು ಈಗಾಗಲೇ ಈ ಮೊದಲು ಒಂದು ಮೀಟಿಂಗನ್ನು ಮಾಡಿ ಮಕ್ಕಳ ಪೇರೆಂಟ್ಸನ್ನು ಕರೆದು ಅವರಿಗೆ ಮನವರಿಕೆಯನ್ನು ಮಾಡಿ, ಅಂದರೆ ಮಕ್ಕಳು ಎದುರಬಾರದೆಂಬ ದೃಷ್ಟಿಯಿಂದ ಅವರಿಗೆ ಒಂದು ಹುರಿದುಂಬಿಸುವ ಕೆಲಸವನ್ನು ಈಗಾಗಲೇ ನಾವು ಮಾಡಿರುತ್ತೇವೆ. ಕುಡ್ಲಾ ಮಹಾನಗರ ಪಾಲಿಕೆಡು ಸ್ಮಾರ್ಟ್ ಸಿಟಿ ಕಾಮಗಾರಿ ಶುರುವಾದ 2 ತಿಂಗಳಾಂಡ್ ಮಹಾನಗರದ ಜನಕುಲು ಭಾರಿ ಸಮಸ್ಯೆ ಎದುರಿಸಾವುದಿಲ್ಲ. ಜಿಲ್ಲಾಡಳಿತ ಬೊಕ್ಕ ಬಿಜೆಪಿ ನಾಯಕರು ಮಾತ ಬಗೆಟ್ಲ ಸೋತು ಪೋತಿರಂದು ಮಹಾನಗರ ಪಾಲಿಕೆದ ಎದುರು ಪಕ್ಷದ ನಾಯಕರು ಅಬ್ದುಲ್ ರವೂಫ್ ದೂರ್ದೆರ. ಶುಕ್ರವಾರ ಸುದ್ದಿಕುಟ್ಟಡ ಪಾತಿರಿಯರ ಕುಡ್ಲಾ ಮಹಾನಗರ ಪಾಲಿಕೆ ಎದುರು ಪಕ್ಷದ ನಾಯಕರು ಅಬ್ದುಲ್ ರವೂಫ್ ಶುಕ್ರವಾರ ಸುದ್ದಿಕೋಟಡು ಪಾತಿರ್ದು ಕುಡ್ಲಾ ಮಹಾನಗರ ಪಾಲಿಕೆಡು ಸ್ಮಾರ್ಟ್ ಸಿಟಿ ಕಾಮಗಾರಿ ಶುರುವಾದ 2 ತಿಂಗಳು ಆಂಡ್ ಮಹಾನಗರದ ಜನಕುಲು ಭಾರಿ ಸಮಸ್ಯೆ ಎದುರಿಸಾವುದಿಲ್ಲ. ಕೋರ್ಟದ ಆದೇಶ ಹಿಡಿದು ಕೆಲಸ ಉಂತಾಯಿ ನಡೆದವರ ಜನಕುಲಿಗೆ ನನಲಾತ್ ಕಷ್ಟ ಆತಂಡು ಕರಿನ 3 ದಿನೊಡ್ದು ಕೆಲಸ ಉಂತುದುಂಡು ಒಂದು ಜಿಲ್ಲಾಡಳಿತದ ಬಿಜೆಪಿ ನಾಯಕರನ ಆಡಳಿತ ಸೋತುದುಂಡು ದೆರ್ತ್ ಪತ್ತದನೆಂದು ಆರು ದೂರಿಯರು. ಜಿಲ್ಲಾಡಳಿತ ಮಾತಾ ಬಗೆಟ್ಲ ಸೋತುದುಂಡು ಜಿಲ್ಲಾಡಳಿತ ನನಲ ಲಕ್ಕದಿಚ್ಚಿ ಕಾಂಗ್ರೆಸ್ ಕೂಟ ಕಾರ್ ಸ್ಟ್ರೀಟ್ ದ ಕಾಮಗಾರಿಯನ್ನು ತೂತುಂಡು ಹೊಸ ಕಾಂಕ್ರೀಟ್ ಮಾರ್ಗ ಸೀಳು ಬುರ್ದುಂಡು 2 ತಿಂಗೊಳ್ಳೆ ಕಾಮಗಾರಿದ ನಿಜ ಸ್ವರೂಪ ಪಿದಾಯಿ ಬುರ್ದುಂಡು ಗುಣಮಟ್ಟದ ಅಂತಿನ ಕೆಲಸ ನಡತೊಂದುಂಡು ಮಾರ್ಗ ಉಲಚರಂಡಿ ಕಾಮಗಾರಿನ್ಲ ಯೋಗ್ಯತೆ ದಾಂತನ ಕ್ಲೇಗ್ ಕೊರ್ತುನಂದು ಅಬ್ದುಲ್ ರವೂಫ್ ಏವ್ರ ತೋಜಾಯರು. ಕೆಲಸ ಯಾವುದೇ ಸರಿ ಇಲ್ಲ, ಅದಕ್ಕೆ ಕ್ವಾಲಿಟಿ ಇಲ್ಲ. ನಿನ್ನೆ ನಾವೆಲ್ಲ ಹೋಗಿ ರಥಬೀದಿಯಲ್ಲಿ 2 ತಿಂಗಳಿಗೆ ಮೊದಲೇ ಒಂದು ಕಾಂಕ್ರೀಟ್ ರಸ್ತೆ ರಥಬೀದಿ ರಸ್ತೆಯಲ್ಲಿ ವೆಂಕಟರಾಮನ ದೇವಸ್ಥಾನದಿಂದ ಉಷಕಿರಣ ಹೋಟೆಲ್ ತನಕ. ನಿನ್ನೆ ನಾವು ಶಶಿಧರ್ ಹೆಗಡೆ, ಲ್ಯಾನ್ಸ್ಲೋಟ್ ಪಿಂಟೋ, ಭಾಸ್ಕರ್ ಮತ್ತು ನಮ್ಮ ನವೀನ್ ಡಿಸೋಜ ನಾವೆಲ್ಲ ನಮ್ಮ ಕಾರ್ಪೊರೇಟರ್ಗೆಲ್ಲ ಸದಸ್ಯರು ನಾವೆಲ್ಲ ಸೇರಿ ಒಂದು ಆ ಸ್ಥಳವನ್ನು ಪರಿಶೀಲಿಸಿದ್ದೇವೆ. ನೋಡುವಾಗ ಒಂದು ಬದಿಯಿಂದ ಹೋಗಿ ಇನ್ನೊಂದು ಬದಿಯಲ್ಲಿ ಬಂದ್ವಿ. ಎಲ್ಲ ಕ್ರ್ಯಾಕ್ ಆಗಿದೆ, ಅಲ್ಲೆಲ್ಲಿ ಕ್ರ್ಯಾಕ್ ಆಗಿದೆ. ಹೊಸ ಕಾಂಕ್ರೀಟ್ ರಸ್ತೆ 2 ತಿಂಗಳಾಗಲಿಲ್ಲ. ಸಂಚಾರಕ್ಕೆ ಸೂಕ್ತ ಆಗಲೇ ಇಲ್ಲ. ಅದರ ಒಳಗೇನೆ 2 ತಿಂಗಳ ಒಳಗೇನೆ ಎಲ್ಲ ಬಿರುಕು ಬಿಟ್ಟಿದೆ. ಕಂಪ್ಲೀಟ್ ಬಿರುಕು ಬಿಟ್ಟು ಅಲ್ಲಲ್ಲಿ ಕೆಲವು ಬಿರುಕು ಬಿಟ್ಟದನ್ನು ಪ್ಯಾಚ್ ಮಾಡಿದ್ದಾರೆ, ಗಮ್ಮಾಕಿ ಪ್ಯಾಚ್ ಮಾಡಿದ್ದಾರೆ. ಕೆಲವೆಲ್ಲ ಕ್ರ್ಯಾಕ್ ಆಗಿದ್ದನ್ನೆಲ್ಲ ಬಿರುಕು ಬಿಟ್ಟದನ್ನೆಲ್ಲ ಕಾಣ್ತಾ ಇದೆ. ಹೋಗ್ಬೋದು, ತಾವುಗಳು ಪರಿಶೀಲಿಸ್ಬೋದು. ಅಲ್ಲಿ ನೋಡಿದರೆ ನಿಮಗೆಲ್ಲ ಗೊತ್ತಾಗ್ತದೆ. 2 ತಿಂಗಳಾಗಲಿಲ್ಲ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾವು ಆಡಳಿತದಲ್ಲಿರುವಾಗ ಭಾಳಷ್ಟು ರಸ್ತೆಗಳನ್ನು ಕಾಂಕ್ರೀಟೀಕರಣ ಮಾಡಿದ್ದೇವೆ ನಾವು. ಈಗ ಸಹ ನೀವು ನೋಡಬಹುದು 10-12 ವರ್ಷ ಆದಂಥ ಕಾಂಕ್ರೀಟ್ ರಸ್ತೆಗಳು ಈಗ ಸಹ ಒಂದು ಕ್ರ್ಯಾಕ್ ಆಗದಂಥ ರಸ್ತೆಗಳಿದೆ. 2 ತಿಂಗಳವರೆಗೆ ಕ್ರ್ಯಾಕ್ ಆಗಿದೆ, ರಸ್ತೆ ಬಿರುಕು ಬಿಟ್ಟಿದೆ, ಗುಣಮಟ್ಟ ಇಲ್ಲ. ಎನ್ಲಾಕ್ ಹಾಸ್ಪಿಟ್ಲಿಗೆ ಒಂದು ಟೆಂಡರ್ ಕರೆದು ಒಬ್ಬ ಬಿಡ್ಡುದಾರನಿಗೆ ಆದಾಗ ಅವನಿಗೆ ಅನಂತ ಕೃಷ್ಣ ಶೆಟ್ಟಿ ಅಂತ ಹೇಳಿ ಅವನಿಗೆ ಆದ ಟೆಂಡರನ್ನು ಏಕಾಏಕಿ ರದ್ದು ಮಾಡಿ ಇನ್ನೊಬ್ಬರಿಗೆ ಕೊಟ್ಟರು. ಇದನ್ನು ಅವನು ಈ ಟೆಂಡರ್ ಕಂಡೀಷನ್ನಲ್ಲಿ ಹಾಕಿ ಇದು ಏನಿಲ್ಲ, ಇವ್ರಿಗೆ ಬೇಕಾದಾಗೆ ಟೆಂಡರ್ ಕಂಡೀಷನ್, ಇನ್ನು ಯಾರು ಒಳ್ಳೆ ಕ್ವಾಲಿಫಿಕೇಷನ್ ಇದ್ದವರು ಯಾರು ಬರಲಿಕ್ಕಿಲ್ಲ, ಇವ್ರಿಗೆ ಬೇಕಾದಾಗೆ ಅವ್ರಿಗೆ ಕೊಡುವುದು. ಅದಕ್ಕೆ ಉದಾಹರಣೆ ಉಂಟು. ಲಾಸ್ಟ್ ಟೈಮ್ ನಾನು ಹೇಳಿದೆ, ಅವರಿಗೆ ಕೊಟ್ಟರು, ಅವನು ಕ್ಯಾನ್ಸಲ್ ಮಾಡಿ ಏಕಾಏಕಿ ಟೆಂಡರ್ ಕ್ಯಾನ್ಸಲ್ ಮಾಡಿ ಇನ್ನೊಬ್ಬರಿಗೆ ಕೊಟ್ಟಾಗ ಈ ಮನುಷ್ಯ ಅನಂತ ಕೃಷ್ಣ ಶೆಟ್ಟಿ ಅಂತ ಹೇಳುವ ಮನುಷ್ಯ ಇದಕ್ಕೆ ಲೀಗಲ್ ನೋಟಿಸ್ ಕೊಟ್ಟರು. ನಾನು ಅದನ್ನು ನಿಮಗೆ ಇಲ್ಲಿ ಪ್ರೊಡ್ಯೂಸ್ ಮಾಡಿದ್ದೆ. ಅವತ್ತು ಲೀಗಲ್ ನೋಟಿಸ್ ಕೊಟ್ಟರು. ಅದಕ್ಕೆ ಆ ಮನುಷ್ಯನ ಬಾಯಿ ಮುಚ್ಚಿಸ್ಲಿಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತೇಳಿದರೆ, ಕಾರ್ ಸ್ಟ್ರೀಟ್ನಲ್ಲಿ ಆಗುವಂಥ 2 UGD ಕೆಲಸಗಳನ್ನು ದಾಖಲೆ ಸಮೇತ ಮಾತಾಡ್ತೇವೆ ನಾವು. ಸುಮ್ಮನೆ ಆರೋಪ ಮಾಡುವಂಥದ್ದಲ್ಲ ಇದು. ಆ ಮನುಷ್ಯನಿಗೆ ಇದರ ಮೇಲೆ ಲೀಗಲ್ ನೋಟಿಸ್ ಕೊಟ್ಟರು. ಇನ್ನು ನಮಗೆ ತೊಂದರೆ ಆಗ್ತದೆ ಅಂತೇಳಿ ಆ ಮನುಷ್ಯನ ಬಾಯಿ ಮುಚ್ಚಿಸ್ಲಿಕ್ಕೋಸ್ಕರ ಏನು ಮಾಡಿದರು, ಅಂಡರ್ಗ್ರೌಂಡು UGD ಕೆಲಸ ಕೊಟ್ಟರು. ಒಳಚರಂಡಿದ್ದು ಒಂದು 3-4 ಕೋಟಿ ರೂಪಾಯಿ ಏನೋ ಕೆಲಸ ಕೊಟ್ಟಿದ್ದಾರೆ. ಏನೋ ಕೆಲಸಗಳನ್ನು ಮಾಡಿ ಗಂಟು ಮುಟ್ಟೆ ಕಟ್ಟಿ ಬಾಗಿಲಾಕಿ ಹೋಗುವಂತ ಪರಿಸ್ಥಿತಿ. ರೊಮಾನಿಯಾ, ಫ್ರಾನ್ಸ್, ಪೋಲೆಂಡ್, ಬ್ರಿಟನ್ ಬೊಕ್ಕ ಕೊಲಂಬಿಯಾ ಸೇರ್ದು ಲೋಕದ 30 ನಗರಲಿಡ್ ಈ ದುಂಬೆ ತೋಜಿದಿನ ನಿಗೂಢ ಏಕಶಿಲೆ ಕಲ್ಲು ಇತ್ತೆ ಭಾರತುಡ್ಲ ತೋಜಿದು ಆಚಿ ರೌಂಡ್ ಮಲ್ತದಿನ. ಗುಜರಾತ್ ಅಹಮದಾಬಾದ್ ನಗರದ ಸಿಂಫೋನಿ ಪಾರ್ಕ್ ಈ ಶಿಲೆಕಲ್ಲು ತೋಜಿದಿದ್ದು ಗುಟ್ಟುದ ಬೇತೆ ಗುರ್ತಲು ಉಂಡು. ಲೋಕದ ಬೇತೆ ದೇಶಲಿಡ್ ತೋಜಿದು ಬೈದಿನ ನಿಗೂಢ ಏಕಶಿಲೆ ಇತ್ತೆ
ಭಾರತೊಡಲು ತೋಚಿದು ಆಶ್ಚರ್ಯ ಉಂಟು ಮಲ್ತದುಂಡು. ರೊಮೇನಿಯಾ, ಫ್ರಾನ್ಸ್, ಪೋಲೆಂಡ್, ಬ್ರಿಟನ್ ಬೊಕ್ಕ ಕೊಲಂಬಿಯಾ ಸೇರ್ದು ಲೋಕದ ಮುಪ್ಪ ನಗರಲೆಡು ಈ ಗುಟ್ಟುದ ಒಂಜಿ ಕಲ್ಲು ಭಾರತದ ತೋಚಿದುಂಡು. ಈ ಶಿಲೆಕಲ್ಲದ ಮೆತ್ತಡು ಕೆತ್ತ ದಿನ ಬೇತೆ ಬೇತೆ ಗುಟ್ಟುದ ಗುರ್ತುಲು ಉಂಡು. ಗುಜರಾತ್ದ ಅಹಮದಾಬಾದ್ ನಗರದ ತಲ್ಫೇಜ್ ಏರಿಯಾಡು ಒಪ್ಪುನ ಸಿಂಪೋನಿ ಪಾರ್ಕ್ಡು ಈ ಶಿಲೆ ಕಲ್ಲು ಇತ್ತದು ಅವು ಲೋಹದ ಕಲ್ಲು ಆದುಂಡು. 6 ಅಡಿ ಎತ್ತರದ ಒಂದು ಓಲುಲ ನೆಲೆಟ್ಟು ತಾರ್ತು ದೀವಂದು ನಂಚ ನೆಲತ ಮಿತ್ತೆ ಕಟ್ಟು ನಂಚ ತೋಚುಂಡು. ತ್ರಿಕೋನ ಮಾದರಿದ ಈ ಶಿಲೆ ಕಲ್ಲಿಡು ಕೆಲವು ನಂಬರ್ ಬೊಕ್ಕ ಕೆಲವು ಗುರ್ತುಲು ಉಂಡು. ಈ ಏಕಶಿಲೆತ ಮೂಲ ತೆರಿಯರೆ ಅಧಿಕಾರಿಲು ಪ್ರಯತ್ನ ಮಲ್ತೊಂದುಲ್ಲೆರು. ಲೋಕೊಡು ಸುರೂತ ಸರ್ತಿ ಅಮೆರಿಕದ ಒಟಾಹ ಪೊಯ್ಯ ಭೂಮಿಡು ತೋಚಿದುಂಡು. ಇಂಚಿಪ್ಪ ಸ್ಯಾನ್ ಫ್ರಾನ್ಸಿಸ್ಕೋ ನಗರುಡ್ಲ ಈ ನಿಗೂಢ ಏಕಶಿಲೆ ತೋಜಿದು ಭಾರಿ ಸುದ್ದಿ ಆದಿತ್ತುಂಡು. ಗುರುಪುರ ಸುದೆಟ್ಟು ನಡತೊಂದುಪ್ಪುನ ಪೊಯ್ಯಗಾರಿಕೆ ಹಿಡಿದು ಸಂಪ್ರದಾಯದ ಮೀನುಗಾರಿಕೆ ನಡಪವನ ಮೀನುಗಾರರಿಗೆ ಸಮಸ್ಯೆ ಆವೊಂದುಂಡು ಮೂಲ ಸುದೆ ಮೀನುಗಾರರ ಸಂಘದ ನಾಯಕಿಯರು ದೂರ್ದೆರ ಆರು ಕುಡ್ಲಡು ಶುಕ್ರವಾರ ಸುದ್ದಿ ಕುಟ್ಟಡು ಪಾತಿರಿಯರ ಮೂಲ ಸುದೆ ಮೀನುಗಾರರ ಸಂಘದ ನಾಯಕರು ವಾಸುದೇವ್ ಬೋಳೂರು ಶುಕ್ರವಾರ ಕುಡ್ಲಡು ಸುದ್ದಿಕೂಟಡು ಪಾತೆರ್ದು ಗುರುಪುರ ಸುದ್ದೆಟ್ಟು ನಡತೊಂದುಪಿನ ಪೊಯ್ಯಗಾರಿಕೆ ಹಿಡಿದು ಸಂಪ್ರದಾಯದ ಮೀನುಗಾರಿಕೆ ನಡಪಾವನ ಮೀನುಗಾರರಿಗೆ ಸಮಸ್ಯೆ ಆವೊಂದುಂಡು ಎಂಕ್ಲಿನ ಹಿರಿಯರನ ಕಾಲುಡುತುಲ ಸಂಪ್ರದಾಯದ ಮೀನುಗಾರಿಕೆಯನ್ನು ನಡಪಾವೊಂದು ಬೈದ ಸುದೆಟ್ಟು ಪೊಯ್ಯ ದೆಪ್ಪು ನೆಟ್ಟು ಗುಂಡಿ ಹೆಚ್ಚೊಂದುಂಡು ಎಂದೆಡ್ದು ಊರ್ದ ಮೀನುಗಾರರಿಗೆ ಸಮಸ್ಯೆ ಆವೊಂದುಂಡು ಆರು ಪಂಡೆರು. ಈ ವಿಚಾರಕ್ಕೂ ಸಂಬಂಧಪಟ್ಟದು ರಾಜ್ಯ ಮೀನುಗಾರಿಕಾ ಇಲಾಖೆ ಮೀನುಗಾರಿಕಾ ಮಂತ್ರಿಯರು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಮಸ್ಯೆ ಬಗೆಟ್ಟು ಗುಮನ ಕೊರ್ದು ಪರಿಹಾರ ಮಲ್ಪೊಂದು ವಾಸುದೇವ್ ಬೋಳೂರು ಒತ್ತಾಯ ಮಲ್ತಿರು. ಹೊಯ್ಗೆ ತೆಗೆಯುತ್ತಾ ಇರುವಾಗ ಅಲ್ಲಿ ಒಂದು ಜಲ್ಲ ಊಡ್ತಾರೆ, ಕೊಲ್ಲ ಹಾಕ್ತಾರೆ ಇತ್ಯಾದಿ ಇದನ್ನು ಹಾಕುವ ಮೂಲಕ ಮೀನುಗಾರರಿಗೆ ಮೀನುಗಾರಿಕೆ ಮಾಡದಂಥ ಪರಿಸ್ಥಿತಿ ಉಂಟಾಗಿದೆ. ಅವರಿಗೆ ಅದಲ್ಲದೆ ಹೆಂಗಸರು ಈ ಕರಾವಳಿಯಲ್ಲಿ ಮರವಾಯಿ ತೆಗೆಯುವಂಥದ್ದು ಪಾಪ ಅವರು ಮಾಡ್ತಾ ಇದ್ದಾರೆ. ಅದರಿಂದನೇ ಅವರ ಜೀವನ ಹೋಗ್ತಾ ಇದೆ. ಆದರೆ ಅದನ್ನು ಮರವಾಯಿ ತೆಗೆಯುವಂಥದ್ದು ಪರಿಸ್ಥಿತಿಯಲ್ಲಿ ಆ ಮಹಿಳೆಯರು ಇಲ್ಲ. ಅವರೀಗ ಅವರ ಪ್ರತಿನಿಧಿಯವರು ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಇಂಥ ಒಂದು ಪರಿಸ್ಥಿತಿ ಇರುವಾಗ ಸರ್ಕಾರದವರಿಗೆ ನಾವು ಮನವಿ ಕೊಟ್ಟರೂ ಸರ್ಕಾರದವರು ಕ್ರಮ ತೆಗೆದುಕೊಳ್ಳದಿರುವುದು ನಮಗೆ ತುಂಬ ನಿರಾಶೆ ಆಗಿದೆ. ಬಡ ಮೀನುಗಾರರಿಗೆ ಉಪವಾಸ ಬೀಳುವಂಥ ಪರಿಸ್ಥಿತಿ. ಅವರಿಗೆ ಅವರ ಮನೆಯಲ್ಲಿ ಏನಾದರೂ ಗಂಜಿ ಊಟ ಮಾಡಬೇಕಾದ್ರೆ ದಿನ ನದಿಯಲ್ಲಿ ಹೋಗಿ ಏನೋ ಸಂಪಾದನೆ ಮಾಡಿ ಮಾರಾಟ ಮಾಡಿದ್ರ ಹಣದಲ್ಲೇ ಅವನ ಜೀವನ ಹೋಗ್ತಾ ಇರೋದು. ಅಂಥ ಪರಿಸ್ಥಿತಿಯಲ್ಲಿ ಅವರ ಜೀವನ ಹೋಗದಂಥ ಒಂದು ದುಸ್ಥಿತಿ ಉಂಟಾಗಿದೆ. ಯೋಗೇಶ್ ಕೋಟ್ಯನ್, ಕಿರಣ್ ಕರ್ಕೇರ, ಹರೀಶ್ ಪುತ್ರನ್, ನವೀನ್ ಸಾಲೇನ್ ಸುದ್ದಿಗೂಟುಡಿತ್ತಿರು. ವರ್ಷಾದಿ ಜಾತ್ರೆ ನಡತುಂದುಪ್ಪುನ ಕಂಕನಾಡಿ ಬ್ರಹ್ಮ ಬೈದರ್ಕಳ ಗರುಡಿಡು ಗುರುವಾರ ರಾತ್ರಿ ಕೊಡಮಂದಾಯ ದೈವದ ನೇಮ ನಡತನ ನೇಮದ ಒಂಜಿ ಪೊರ್ಲು ಕೆಮರಾ ಕಣ್ಣಿಡ್ದು ಇತ್ತೆ ನಿಕ್ಲೆನ ಕಣ್ಣ ದುಂಬುಗೋ.
ಕೊಡೋರೈನಿತ ಮಲ್ಲ ಸುದ್ದಿಲೋ. ಸರ್ಕಾರದ ಕೊರೋನಾ ಮಾರ್ಗಸೂಚಿ ಪಾಲನೆ ಮಲ್ತೊಂದು ರಾಜ್ಯಡೊರ್ಮಿಡ್ ಶಾಲಾ ಕಾಲೇಜು ಸುರು. ಕುಡ್ಲಾ ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆಯದ ಶಾಲೆಲೆಗ್ ಹಾಜರಾಯಿನ ಕಾಸರಗೋಡು ಪ್ರದೇಶದ ಜೋಕುಲು. ಕೊರೋನಾ ಕಾರಣ ರಡ್ಡು ಶಾಲೆ ಬಿಡ್ದು ಒಡಿಪು ಜಿಲ್ಲೆಡ್ ಮಾತಾ ಶಾಲಾ ಕಾಲೇಜ್ ಸುರು. ವಾದ್ಯ ಸಂಗೀತ ಶಾಲೆ ಸಿಂಗಾರ ಬೊಕ ಮೆರವಣಿಗೆಡ್ ಜೋಕ್ಲಿನ ಎತ್ಕೊನ್ನ ಶಾಲೆಲು. ಪರವರ್ಷದ ಅಖೀರಿದ ದಿನ ನಡತಿನ ಬೇಜಾರ್ದ ಸಂಗತಿಲು. ಮಗರ್ನ ಗಾಡಿಗ್ ಕಾರ್ ಎಡ್ತದ ತೀರ್ನ ಅಶ್ವಿಲ್ ಸ್ಯಾಮ್ಸನ್ ಸೋನ್ಸ್. ಸಸಿವಿತ್ಲು ಕಡಲಡು ಮುರ್ಕುದು ಜೀವ ಕಳೆವನ್ನ ಜಯರಾಮಗೌಡ. ತುಳುನಾಡ ಭೂತಾರಾಧನೆ ಕಂಕನಾಡಿ ಬ್ರಹ್ಮ ಬೈದರ್ಕಡ ಗರುಡಿಡು ಕೊಡಮಂದಾಯ ದೈವದ ನೇಮ. ಇಡೆಗ್ ಇನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ನನ್ನ ಎಲ್ಲ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊನ್ಮೆಲು.